ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಮುಖ್ಯಾಂಶಗಳು. ಕರಾವಳಿ ಜಿಲ್ಲೆಯಲ್ಲಿ ಹೆಚ್ಚೊಂದು ಪುನಃ ಕೊರೋನಾ ಸೀಕ್. ದಕ್ಷಿಣ ಕನ್ನಡ ಜಿಲ್ಲೆ ರಾಜ್ಯಡು ರಡ್ಡನೇ ಜಿಲ್ಲೆ ಪುನಃ ಪೋಡಿಗೆ. ಮಣಿಪಾಲ ಎಂಐಟಿ ಕ್ಯಾಂಪಸ್ ಕಂಟೈನ್ಮೆಂಟ್ ವಲಯ ಕೊರೋನಾ ರಡ್ಡನೇ ಸೇರೆ ಆಕಂದನಂಚ ಜಾಗೃತಿ ವಹಿಸುಡು ಉಡುಪಿ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಸುಧೀರ್. ರಾಜ್ಯಡು ಕೈಕಂಜರನ ಪುದರ್ಡ ಅಧಿಕಾರಗೂ ಬತ್ತನಕ್ರಿನ ನಿಜ ಬಣ್ಣ ಪಿದೈ ಬುರ್ದು. ಕೆಂಜಾರ್ ಕಪಿಲ ಗೋಶಾಲೆಗೆ ಭೇಟಿ ಕೊಡ್ದು ಬಿಎ ಮೊಯ್ದೀನ್ ಬಾವ. ಸಾರ್ವಜನಿಕ ದೇವಸ್ಥಾನದೆಡೆ ದೇವರಿಗೆ ಸಂದೋಡಾಯಿನ ರೀತಿಡೆ ಪೂಜೆ ನಡಪೋಡು. ಅವೇನು ಬುಡ್ದಕ್ಲೆಗೆ ಬೋಡಾಯಿನಂಚ ಪೂಜೆ ಸರಿಯತ್. ವಿರೋಧ ತೋಜಾಯಿನ ಕುಕ್ಕಿ ಸುಬ್ರಹ್ಮಣ್ಯ ದೇವಸ್ಥಾನ ಹಿತರಕ್ಷಣಾ ವೇದಿಕೆ. ಸರ್ಕಾರದ ಕೊರೋನಾ ಮಾರ್ಗಸೂಚಿ ಪಾಲನೆ ಮಲ್ತೊಂದು ನಂದಡಿಕೆ ಸಿರಿ ಜಾತ್ರೆ ಘಟನೆ. ₹20 ಬಿಲೆತ್ತ 1,000 ಮಾಸ್ಕ್ ಪ್ರಚಾರಗೂ ಚಾಲನೆ. ವಾರ್ತೆ ವಿವರ. ದಕ್ಷಿಣ ಕನ್ನಡ ಬೊಕ್ಕ ಉಡುಪಿ ಜಿಲ್ಲೆಯಲ್ಲಿ ಕೊರೋನಾ ಸೀಕ್ ಹೆಚ್ಚೊಂದುಂಡು. ಬುಧವಾರ 72 ಜನಕ್ಕೆ ಕೊರೋನಾ ಸೀಕ್ ಪಾಸಿಟಿವ್ ತೋಜಾದಂಡು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇತ್ತೆ 378 ಜನ ಕೊರೋನಾ ಸೀಕ್ಡುಳ್ಳೇರೆಂದು ಆರೋಗ್ಯ ಇಲಾಖೆ ಮಾಹಿತಿ ಕೊರ್ತುಂಡು. ಕೊರೋನಾ ಸೀಕ್ ಒರಕ್ಕೂ ಕಮ್ಮಿ ಆಂಡಲ ಇತ್ತೆ ಕೂಡ ಹೆಚ್ಚೊಂದುಂಡು. ಉಡುಪಿ ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲೆಡು ಸೀಕ್ ಹೆಚ್ಚೊಂದಿತ್ತದು. ರಾಜ್ಯದ ರಡ್ಡನೇ ಜಿಲ್ಲೆ ಆಪುನ ಪೋಡಿಗೆ ಎದುರಾತಂದು. ಕರಿನ 24 ಗಂಟೆಲಿಡು ದಕ್ಷಿಣ ಕನ್ನಡ ಜಿಲ್ಲೆಡು 72 ಜನಕ್ಕೂ ಕೊರೋನಾ ಪಾಸಿಟಿವ್ ತೋಚಿದಿಂಡು. ಕೇರಳೊಡ್ದು ಬರ್ಪುನ ವಿದ್ಯಾರ್ಥಿಲೆಡ್ದು ಹೆಚ್ಚ ಪಾಸಿಟಿವ್ ಕೇಸ್ ತೋಚೊಂದಿತ್ತದು ಒಂದು ಪೋಡಿಪಾದು ಬುಡ್ತುಂಡು. ಜಿಲ್ಲೆಡು ಬುಧವಾರ ಕೊರೋನಾ ಸೀಕ್ಗೆ ಏರ್ಲ ಜೂವ ಕಳೆವೊಂದು ಜೇರು ಆಂಡ ಇಡೆಮುಟ್ಟ ಜೂವ ಕಳವನ್ನಕ್ಲ ಸಂಖ್ಯೆ 741 ಆದುಂಡು. ಇಡೆಮುಟ್ಟ ಒಟ್ಟು 34,935 ಪಾಸಿಟಿವ್ ಕೇಸ್ ದಾಖಲಾಯ್ತುಂಡು. ಇತ್ತೆ ಜಿಲ್ಲೆಡು 378 ಜನ ಕೊರೋನಾ ಸೀಕ್ಡುಳ್ಳೇರೆಂದು ಜಿಲ್ಲಾ ಆರೋಗ್ಯ ಇಲಾಖೆ ಮಾಹಿತಿ ಕೊಡ್ತುಂಡು. ಉಡುಪಿ ಜಿಲ್ಲೆಡು 42 ಕೇಸ್ ದಾಖಲಾಯ್ತುಂಡು. ಮಣಿಪಾಲದ ಎಂಐಟಿ ಒಂಜೆ ಕಡೆಟ್ 27 ಕೇಸ್ ತೋಚಿದುಂಡು. ಎಂಐಟಿ ಕ್ಯಾಂಪಸ್ ಕಂಟೈನ್ಮೆಂಟ್ ವಲಯ ಅಂದು ಜಿಲ್ಲಾಡಳಿತ ಘೋಷಣೆ ಮಲ್ತುಂಡು. ಮುಲ್ಪಲ ಬೇತೆ ರಾಜ್ಯದ ವಿದ್ಯಾರ್ಥಿಗಳ ಸೀಕ್ ಹೆಚ್ಚ ತೋಚಿದುಂಡು. ಆನ್ಲೈನ್ ಕ್ಲಾಸ್ ಮನ್ಪರ ಆಡಳಿತ ಮಂಡಳಿ ನಿರ್ಧಾರ ಮಲ್ತುಂಡು. ಲ್ಯಾಬೊರೇಟರಿ ಪ್ರಾಕ್ಟಿಕಲ್ ಕ್ಲಾಸ್ಲಿನ ಆಡಳಿತ ದುಂಬಪಾಡುಂಡು. ಸೆಮಿಸ್ಟರ್ ಪರೀಕ್ಷೆಲಿನ ನನ್ನದ ದಿನಕ್ಲೆಡು ನಡಪಾಯರ ಆಡಳಿತ ಮಂಡಳಿ ತೀರ್ಮಾನ ಮಲ್ತುಂಡು. ಸಾರ್ವಜನಿಕರಿಗೆ ಪರಡಂದನಂಚ ಜಾಗ್ರತೆ ಕ್ರಮ ಆಬೆಗಿಟ್ಟು ಜನಕ್ಲೆಡ ತಿಳುವಳಿಕೆ ಮೂಡವನ ಕೆಲಸನು ಜಿಲ್ಲಾಡಳಿತ ಬುಕ್ಕ ಆರೋಗ್ಯ ಇಲಾಖೆ ಮಲ್ತುಂಡು. ಉಡುಪಿ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಸುಧೀರ್ ಚಂದ್ರ ಸೂಡ ಮಾಹಿತಿ ಕೊಡ್ತಾರೆ. ಕಾಸರಗೋಡು ಜಿಲ್ಲೆ ಹೊಸದುರ್ಗದ ಚಿರುವತ್ತೂರು ಮಡಿಕುನ್ನಡು ರೂಪೇಶ್ ಪುದರ್ದ 38 ವರ್ಷದ ಜವನೆ ತನ್ನ ಇರುವೇರು ಜೋಕ್ಲಿನ ಕೆರ್ದು ಜೀವದೆತ್ತೊನ್ನ ಸಂಗತಿ ನಡೆದುಂಡು. ಕಂಡನಿ ಬುಡಿದಿಗಿತ್ತೆ ಆತೆಕಾತೆ ಅಂಚದು ಬುಡಿದಿ ಜೋಕ್ಲಿನ ಒಟ್ಟುಗೂ ಬೇತನೆ ವಾಸ ಮಾಲ್ತೊಂದಿತ್ತದು. ಜೋಕ್ಲಿನ ಲೆತ್ತೊಂದು ಪೋದು ರೂಪೇಶ್ ಕೆರ್ತೆನ್ ತೆರಿದು ಬೈದೆಂಡು. ಕಾಸರಗೋಡು ಹೊಸದುರ್ಗದ ಚಿರುವತ್ತೂರು ಮಡಿಕುನ್ನದ 38 ವರ್ಷ ಪ್ರಾಯದ ರೂಪೇಶ್ ಈರ್ವಿರು ಜೋಕ್ಲಿನ ಕೆರ್ದು ಜೂವದೆತ್ತೊನ್ನ ಬೇಜಾರ್ಥ ಸಂಗತಿ ನಡೆದಿದೆ. ರೂಪೇಶ್ ಕೆರ್ನ ಜೋಕುಲು 10 ವರ್ಷದ ಪೊಣ್ಣು ಮಗಲು ವೈದೇಹಿ ಬೊಕ್ಕ 5 ವರ್ಷದ ಆಣ್ಮಗೆ ಶಿವಾನಂದ್ ಆದುಲ್ಲೇರು. ರೂಪೇಶ್ ಬೊಕ್ಕ ಬೊಡೆದ್ದಿ ಸವಿತಾ ನಡುಟು ಮನಸ್ಸು ಸರಿದಂತೆ ಸವಿತಾ ಬೊಕ್ಕ ಜೋಕುಲು ಬೇತಿನಿ ವಾಸ ಮಲ್ತೊಂದಿತ್ತಿರು. ಜೋಕ್ಲಿನು ರೂಪೇಶ್ ಅಪಗಪಗ ಇಲ್ಲಡೆಲ್ಲೆ ತುಂದು ಬರೊಂದಿತ್ತಿರು. ಅಂಗಾರೆ ವೈದೇಹಿನ ಪುಟ್ಟುನ ದಿನ ಜೋಕ್ಲಿನು ತನ್ನ ತರವಾಡು ಇಲ್ಲಡೆಲ್ಲೆ ತುಂದು ಬತ್ತದು. ಅಲ್ಪಡ್ದು ಹೊಸ ಇಲ್ಲು ಕಟ್ಟುನಡೆ ಪೋದು ಅವಳು ಜೋಕ್ಲಿನು ಕೆರ್ತೆಂದು ತೆರಿದು ಬೈದಿಡು. ರೂಪೇಶ್ ಪುಣ ಹೊಸ ಇಲ್ಲದ ಮೊಗ ಸಾಲೆಡು ಬಲ್ಲು ಪಾಡ್ದು ನೆಲೊಂದಿತ್ತುಂಡು. ಜೋಕ್ಲಿನ ಪುಣ ಉಲಾ ಇತ್ತುಂಡು. ಚಂದೇರ ಸ್ಟೇಷನ್ ಪೊಲೀಸರು ಕೇಸು ಪಾಡ್ದಿರು. ರಾಜ್ಯಡು ಕೈಕಂಜ್ರಿನ ಪುದರ್ಡು ಅಧಿಕಾರಗೂ ಬತ್ತನಕ್ಲಿನ ನಿಜ ಬಣ್ಣ ಪಿದೈ ಬೂರ್ದುಂಡು. ಪೆತ್ತದ ಪುದರ್ ಪಂಡೊಂದು ಓಟು ದೆತ್ತನಕ್ಲು ಕೆಂಜಾರ್ದ ಕಪಿಲ ಗೋಶಾಲೆ ಮಗತ್ತದು. ಕೈಕಂಜ್ರಿನ ಸಾದಿಗೆ ಪಾಡ್ದೇರಿಂದ ಮಾಜಿ ಶಾಸಕರು ಬಿಎ ಮೊಯ್ದೀನ್ ಬಾವ ದೂರ್ದೇರು. ಅರ ಗೋಶಾಲೆ ಮಗತ್ತನ ಜಾಗಿಗೆ ಭೇಟಿ ಕೊಡ್ತೇರು. ರಾಜ್ಯಡು ಕೈಕಂಜಿದ ಪುದರ್ಡು ಅಧಿಕಾರಗೂ ಬತ್ತನಕ್ಲಿನ ನಿಜ ಬಣ್ಣ ಪಿದೈ ಬೂರ್ದುಂಡು. ಪೆತ್ತದ ಪುದರ್ ಪಂಡೊಂದು ಓಟು ಪಡೆಯಿನಕ್ಲು ಕೆಂಜಾರ್ದ ಕಪಿಲ ಗೋಶಾಲಿನ ಮಗತ್ತದು ಕೈಕಂಜ್ರಿನ ಸಾದಿಗೆ ಪಾಡ್ದೇರಿಂದ ಮಾಜಿ ಶಾಸಕರು ಬಿಎ ಮೊಯ್ದೀನ್ ಬಾವ ದೂರಿಯರು. ಕೆಂಜಾರ್ದ ಗೋಶಾಲೆಗೆ ಭೇಟಿ ಕೊರೋನಾ ಮಾಜಿ ಶಾಸಕರು ಸುದ್ದಿ ಮಾಧ್ಯಮದ ಕಡಪಾತಿರ್ದು. ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಶಾಸಕರು ವೇದವ್ಯಾಸ ಕಾಮತ್ ವಿರುದ್ಧ ಏವ್ರತೋ ಜಾಯರು. ಸರ್ಕಾರಿ ಭೂಮಿಡು ಅಕ್ರಮ ಗೋಶಾಲೆ ಕಟ್ಟುದು ದೂರ್ದು ಜಿಲ್ಲಾಡಳಿತ ಗೋಶಾಲೆನ ದೆಪ್ಪಾದುಂಡು. ಮುಲ್ಪ ಇತ್ತನ ಕೈಕಂಜಿಲೆಗೆ ಗತಿದಾಂತಿನಂಚ ಮಲ್ತದು. ಜನಪ್ರತಿನಿಧಿಲು ಮಣಿಪಂದೆ ಕುಲ್ದೇರು. ಓಟುಗಾದು ಮುಕ್ಲೆಗೆ ಪೆತ್ತೊಲು ಬೋಡು ಬಿಜೆಪಿ ಶಾಸಕರು ಮನಸ್ಸು ಮಲ್ತನ ಗೋಶಾಲೆನ ಓರಿಪಾದೊಲಿ. ತಾನು ದುಂಬಾಳ್ತ ವಹಿಸಿದ ಒಗ್ಗಟ್ಟಾದು ಮುಲ್ತ ಕೈಕಂಜಿಲೆಗೆ ವ್ಯವಸ್ಥೆ ಮಲ್ಪುವೆ ನನಾಂಡಲ ಗೋಶಾಲೆ ವಿಚಾರಡು ಜಾಗ್ರತೆ ವಹಿಸಿದು ಸಮಸ್ಯೆಗೂ ಒತ್ತು ಕೊರಲೆಂದು ಮೊಯ್ದೀನ್ ಬಾವ ಪಂಡೇರು. ನೋಡಿದ್ರೆ ಕಣ್ಣೀರು ಬರ್ತಾ ಇದೆ. ಇವತ್ತು ನನಗೆ ಈ ಒಂದು ಪ್ರದೇಶಕ್ಕೆ ಬರಲಿಕ್ಕೆ ಅವಕಾಶ ಆಯಿತು. ದನದ ಹೆಸರನ್ನು ಹೇಳಿ
ದನದ ಹೆಸರಿನಲ್ಲಿ ಜನರನ್ನು ಕೊಂದು ಇವತ್ತು ಅಧಿಕಾರವನ್ನು ಪಡೆದು ದನಗಳಿಗೇನೆ ಬೀದಿಗೆ ಹಾಕಿದಂತಹ ಒಂದು ಪರಿಸ್ಥಿತಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ, ಅದು ಮಂಗಳೂರಿನಲ್ಲಿ ಆಗಿದೆ ಅಂತ ಹೇಳಿದರೆ ನಂಬಲಿಕ್ಕೆ ಸಾಧ್ಯ. ಅದು ಮಾಡಿದ್ಯಾರು? ನಮ್ಮ ಈ ಭಾಗದ ಸಂಸತ್ ಸದಸ್ಯರು, ರಾಜ್ಯದ BJP ಅಧ್ಯಕ್ಷರು, ಅದೇ ಥರ ಈ ಭಾಗದ ಅಧಿಕಾರದಲ್ಲಿ ಸರ್ಕಾರದಲ್ಲಿ ಇರುವಂಥ ಶಾಸಕರು. ಬಹುಶಃ ಶಾಸಕರೆಲ್ಲರೂ ಮನಸ್ಸು ಮಾಡಿದರೆ ಈ ಒಂದು ಪ್ರದೇಶದಲ್ಲಿರುವಂತಹ ಈ ಗೋಶಾಲೆಯನ್ನು ಉಳಿಸಬಹುದಿತ್ತು. ಒಡಿಪು ಜಿಲ್ಲೆಡು ಕೊರೋನಾ ಸೀಕೆ ಹೆಚ್ಚೊಂದಿತ್ತು. ಮಣಿಪಾಲ ಕ್ಯಾಂಪಸ್ ಸೊನ್ಪತ್ತೈನ ಕೇಸ್ ತೋಜಿದುಂಡು. ID ಕಾರ್ಡ್ ಇತ್ತನಕ್ಲಿಗೆ ಮಾತ್ರ ಕ್ಯಾಂಪಸ್ ಬಿಡುವೊಂದುಲ್ಲೇರು. ಸಾರ್ವಜನಿಕ ಜಾಗೆ ಲೇಸ್ ಕಾರ್ಯಕ್ರಮ ಭಾರಿ ಜಾಗೃತೆ ವಹಿಸುಡು. ಕೊರೋನಾ ರಡ್ಡನೆ ಸೆರೆ ಹಾಕಂದಿನಂಚ ತೂವನೊಡೊಂದು ಒಡಿಪು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಸುಧೀರ್ ಚಂದ್ರಚೂಡ ಕೇಂಡೊಂದೇರು. ಒಡಿಪು ಜಿಲ್ಲೆಡು ಕೊರೋನಾ ಸೀಕೆ ಹೆಚ್ಚೊಂದುಂಡು. ಮಣಿಪಾಲ ವಿಶ್ವವಿದ್ಯಾನಿಲಯದ MIT ಇಂಜಿನಿಯರಿಂಗ್ ಕ್ಯಾಂಪಸ್ ಪಾಸಿಟಿವ್ ಕೇಸ್ 100 ಕೈತಲಾವೊಂದುಂಡು. ಮಣಿಪಾಲ ಕ್ಯಾಂಪಸ್ ಸೊನ್ಪತ್ತೈನ್ ಕೇಸ್ ತೋಜಿದುಂಡು. ಜಿಲ್ಲಾಧಿಕಾರಿನ ಸೂಚನೆದಂಚ ಕಂಟೈನ್ಮೆಂಟ್ ವಲಯ ಅಂದು ಮಣಿಪಾಲ ವಿಶ್ವವಿದ್ಯಾನಿಲಯದ ಕ್ಯಾಂಪಸ್ ಘೋಷಣೆ ಮಲ್ತದುಂಡು. ID ಕಾರ್ಡ್ ಇತ್ತನಕ್ಲಿಗೆ ಮಾತ್ರ ಕ್ಯಾಂಪಸ್ ಬಿಡೊಂದುಲ್ಲೇರು. MIT ಕ್ಯಾಂಪಸ್ 500 ವಿದ್ಯಾರ್ಥಿಗಳಿಗೆ ಕೊರೋನಾ ಪರೀಕ್ಷೆ ನಡಪೌಂಡು 1 ವಾರ ಪರೀಕ್ಷೆ ಮಲ್ಪುವ. ನಗರಡು ಕೊರೋನಾ ಹೆಚ್ಚೊಂದುಂಡು. ಮಾಸ್ಕ್ ಪಾಡೊಲ್ನೆ ಸಾರ್ವಜನಿಕ ಜಾಗೆ ಲೇಸ್ಲೆಡ್ ಜಾಗೃತೆ ವಹಿಸಲೆ ಕೊರೋನಾ ರಡ್ಡನೆ ಸೆರೆ ಹಾಕುನಂಚ ಅವಕಾಶ ಕೊರಡೆ ಎಂದು ಒಡಿಪು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಸುಧೀರ್ ಚಂದ್ರಚೂಡ ಕೇಂಡೊಂದೇರು. ಜಿಲ್ಲಾಧಿಕಾರಿನ ದುಂಬಾಳ್ತಿಡು ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ವೈದ್ಯಾಧಿಕಾರಿನ ಸಭೆ ನಡಪಾದನು. ಬೇತೆ ಜಿಲ್ಲೆಲೆಡ್ದು ಬರಪುನಕ್ಲಿನ ಮಿತ್ ಕಣ್ಣದೀತಂಡು. ಪಿದೈ ದೇಶೋಡ್ದು ಬರಪುನಕ್ಲು ಕುಟುಂಬ ಬೊಕ್ಕ ಸಾರ್ವಜನಿಕರನ್ನ ಎಡ್ಡೆಪ್ಪದು ದಿಟ್ಟಿಡು ಕಡ್ಡಾಯ ಐಸೋಲೇಷನ್ ನಿಯಮ ಪಾಲನೆ ಮಲ್ಪೊಡು ಎಂದು ಡಾಕ್ಟರ್ ಸುಧೀರ್ ಕೇಂಡೊಂದೇರು. ಇನ್ನು ಜಿಲ್ಲೆಯ ಹೆಚ್ಚಿನ ಇದು ನೋಡುವಾಗ ಉಡುಪಿ ತಾಲೂಕಲ್ಲಿ ಜಾಸ್ತಿ, ಅರ್ಬನ್ ಇದರಲ್ಲಿ ಜಾಸ್ತಿ ಬರ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ನಾವೀಗ ನಮ್ಮ ಜಿಲ್ಲೆ ಜನರಲ್ಲಿ ಒಂದು ಮನವಿ ಏನಂದರೆ, ತಾವುಗಳು ಫಂಕ್ಷನ್ ಮಾಡೋದರಲ್ಲಿರ್ಬೋದು, ಜಾಸ್ತಿ ಜನ ಸೇರಿದ್ರೆ ಹಾಗೂ ಜನ ಸೇರಿದ್ರೂ ತಾವು ದಯವಿಟ್ಟು ಎಲ್ಲರೂ ಮಾಸ್ಕ್ ಧರಿಸೋದನ್ನು ಅಥವಾ ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡುವಂಥದ್ದು ನಾವು ಇವಾಗಲೇ ಕಟ್ಟುನಿಟ್ಟಾಗಿ ಇದನ್ನು ಪಾಲಿಸಿದರೆ ನಮಗೆ 2ನೇ ಅಲೆ ಒಂದು ಮರುಕಳಿಸಿದಾಗೆ ನಾವಿಲ್ಲಿ ಕ್ರಮ ಕೈಗೊಳ್ಬೋದು. ಸೊ ಈ ನಿಟ್ಟಿನಲ್ಲಿ ನಾವೆಲ್ಲ ನಮ್ಮ ಇತರ ಇಲಾಖೆ ಎಲ್ಲ ಅಧಿಕಾರಿಗಳೊಟ್ಟಿಗೆ ನಿನ್ನೆ ಸಭೆ ಮಾಡಿ, ಮಾನ್ಯ ಜಿಲ್ಲಾಧಿಕಾರಿಯ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ನಡೆಸಿ ನಮ್ಮ ಜಿಲ್ಲೆಯನ್ನು ನಾವು ಯಾವಾಗ ಕೋವಿಡಿಂದ ಸುಭದ್ರಗೊಳಿಸುವ ಬಗ್ಗೆ ನಾವು ಎಲ್ಲ ಅಧಿಕಾರಿಗಳೊಟ್ಟಿಗೆ ನಿನ್ನೆ ಸಭೆ ನಡೆಸಿ ನಾವು ಈ 2ನೇ ಅಲೆ ಬಾರದಿದ್ದ ಹಾಗೆ ನಾವು ಎಲ್ಲ ಕ್ರಮಗಳನ್ನು ಪಾಲಿಸ್ತೇವೆ. ಮಣಿಪಾಲ MIT ಕ್ಯಾಂಪಸ್ ಕಂಟೈನ್ಮೆಂಟ್ ಮಂತ್ರಣದವರ ವಿದ್ಯಾರ್ಥಿಗಳ ದಿನನಿತ್ಯದ ಕ್ಲಾಸ್ ಉಂತಾಯರ ಜಿಲ್ಲಾಧಿಕಾರಿಗಳು ಮಣಿಪಾಲ ವಿವಿಗೆ ಕೇಂಡೊಂದಿರು. ಆನ್ಲೈನ್ ಕ್ಲಾಸ್ ಮಲ್ಪೆರೆ ತಿರುಪಾದಿರು. ಕ್ಯಾಂಪಸ್ ರೂಪನ ವಿದ್ಯಾರ್ಥಿಗಳು ಪಿದೈ ಪೋಯರ ಬಲ್ಲಿಂದ ಜಾಗೃತೆ ಪಂತಿರು. ಜಿಲ್ಲೆಯಲ್ಲಿ ಕಂಡುಬರುತ್ತಿರುವಂತಹ ಪ್ರಕರಣಗಳಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯ ಪ್ರಕರಣಗಳು MIT ಕ್ಯಾಂಪಸ್ನಲ್ಲಿ ಕಂಡುಬರ್ತಾ ಇದೆ. ಆದ್ದರಿಂದ ಈಗಾಗಲೇ MIT ಅಧಿಕಾರಿಗಳು ಮತ್ತು ಆರೋಗ್ಯ ಇಲಾಖೆ ಎಲ್ಲ ಅಧಿಕಾರಿಗಳನ್ನು ಕರೆದು ಸಭೆಯನ್ನು ಮಾಡಿದ್ದೇನೆ. MIT ಕ್ಯಾಂಪಸ್ ಅನ್ನ ಸೀಲ್ ಡೌನ್ ಮಾಡುವಂತ, ಕಂಟೈನ್ಮೆಂಟ್ ಝೋನ್ ಮಾಡುವಂತ ಕೆಲಸವನ್ನು ಮಾಡಿದ್ವಿ. ನಿನ್ನೆಯಿಂದಲೇ ಕಂಟೈನ್ಮೆಂಟ್ ಝೋನ್ ಮಾಡಿದ್ವಿ. ಹಾಗಾಗಿ MIT ಕ್ಯಾಂಪಸ್ನಲ್ಲಿ ಯಾವುದೇ ಕಾರಣಕ್ಕೂ ಸಹ ಆಫ್ಲೈನ್ ಕ್ಲಾಸ್ಗಳನ್ನು ಮಾಡಲಿಕ್ಕಿಲ್ಲ. ಆನ್ಲೈನ್ ಕ್ಲಾಸ್ಗಳನ್ನು ಮಾತ್ರ ಮಾಡಬಹುದು. ಎಕ್ಸಾಮ್ಗೆ ಅಂತ, ಲ್ಯಾಬ್ಗೆ ಅಂತ ವಿದ್ಯಾರ್ಥಿಗಳನ್ನು ಕರಲಿಕ್ಕಿಲ್ಲ. ಆಮೇಲೆ ಕ್ಯಾಂಪಸ್ನಲ್ಲಿರುವಂಥ ಎಲ್ಲ ವಿದ್ಯಾರ್ಥಿಗಳು ಸಹ ಹೊರಗೆ ಬರಲಿಕ್ಕಿಲ್ಲ. ಈಗಾಗಲೇ ಕಂಟೈನ್ಮೆಂಟ್ ಝೋನ್ ಮಾಡಿರೋದ್ರಿಂದ ಎಲ್ಲ ಅಲ್ಲೇ ಇರಬೇಕಾಗತ್ತೆ. ಅಲ್ಲಿರುವಂಥ 5,000ಕ್ಕೆ ಹೆಚ್ಚಿನ ವಿದ್ಯಾರ್ಥಿಗಳನ್ನು ನಾವು ಟೆಸ್ಟ್ ಮಾಡಬೇಕು ಅಂತ ಈಗಾಗಲೇ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದೆ. ಹಾಗಾಗಿ MIT ಕ್ಯಾಂಪಸ್ನಲ್ಲಿ ಏನು ಹೆಚ್ಚಿನ ಸೋಂಕು ಕಂಡು ಬಂದಿದೆ ಅದು ಇಡೀ ಜಿಲ್ಲೆಯ ಬೇರೆ ಬೇರೆ ಭಾಗಗಳಿಗೆ ಹರಡಬಾರ್ದು. ಹಾಗಾಗಿ ಮಣಿಪಾಲ್ ಭಾಗದಲ್ಲಿರುವಂಥ ಎಲ್ಲ ಅಂಗಡಿ ಮುಂಗಟ್ಟು ಮತ್ತು ಮಾಲ್ಗಳು ಇವರೆಲ್ಲರೂ ಎಚ್ಚರಿಕೆ ವಹಿಸಬೇಕು. ಅಲ್ಲಿ ಕೋವಿಡ್ ನಾರ್ಮ್ಸ್ ಏನಿದೆ ಅದನ್ನು ಚಾಚು ತಪ್ಪದೆ ಪಾಲನೆ ಮಾಡಬೇಕಂತ ಕೋರ್ತೇನೆ. ಪಳ್ಳಿ ದರ್ಗಡ್ ರಾತ್ರಿ 10 ಕಾಂಡೆ 5 ಗಂಟೆ ಮುಟ್ಟ ಮೈಕಗಲ ಸೇರ ಬಲ್ಲಿಂದು ರಾಜ್ಯ ವಕ್ಫ್ ಬೋರ್ಡ್ ಮಾರ್ಚ್ 14 ಆದೇಶ ಪಿದಾಡ್ಪಾದಿರು. ಆ ಆದೇಶವನ್ನು ಕೂಡ ತುಲಿತು ತೂವಡೊಂದು ಮಾಜಿ ಮಂತ್ರಿ ಶಾಸಕರ ಯುಟಿ ಖಾದರ್ ಬೆಂಗಳೂರದ ವಕ್ಫ್ ಬೋರ್ಡ್ ಮುಖ್ಯ ಅಧಿಕಾರಿಗಳಿಗೆ ಓಲೆ ಬರೆದು ಒತ್ತಾಯ ಮಾಡ್ತಿದ್ದಾರೆ. ಪಳ್ಳಿ ದರ್ಗಾಡು ರಾತ್ರಿ 10 ಕಾಂಡೆ 5 ಗಂಟೆ ಮುಟ್ಟ ಮೈಕ ಗಲಸುನಿಕ್ ಮೂಕುದ ಬಲ್ಲು ಪಾಡುಡು ರಾಜ್ಯ ವಕ್ಫ್ ಬೋರ್ಡ್ ಮಾರ್ಚ್ 14 ಪಿದಡ್ಪಾಯಿನ ಆದೇಶನು ಕೂಡ ತುಲಿತು ತೂಯರೆ ಮಾಜಿ ಮಂತ್ರಿ ಶಾಸಕರು ಯುಟಿ ಖಾದರ್ ಬೆಂಗಳೂರು ವಕ್ಫ್ ಬೋರ್ಡ್ ಮುಖ್ಯ ಕಾರ್ಯತೂವನ ಅಧಿಕಾರಿಗಳಿಗೆ ಓಲೆ ಬರೆದು ಒತ್ತಾಯ ಮಾಡ್ತಿದ್ದಾರೆ.
ಪಿದಡ್ಪಾಯಿನ ಸುತ್ತೋಲೆಡು ಆಜಾನ್ ಪಣಿಯರ ಮೈಕ್ ಗಲಸೊಲಿ ಮರಣ ವಾರ್ತೆ ಪುನಃ ಕಂಪುನ ಕಾರ್ಯದ ಪೊರ್ತು ಬೊಕ್ಕ ಚಂದ್ರ ದರ್ಶನದ ಮಾಹಿತಿ ಕೊರಪುನವು ಸೇರ್ನಂಚ ಮುಖ್ಯ ಉದ್ದೇಶಲಿಗೆ ಮಾತ್ರ ಮೈಕ್ ಗಲಸೊಲಿಂದು ತೆರಿಪಾದಿರು ಆಂಡ ರಾತ್ರಿ 10 ಕಾಂಡೆ ಆಜಿಮುಟ್ಟ ಮೈಕುಳಿಗು ಮೂಂಕುದ ಬಲ್ಲು ಪಾಡಿನ ಪೊರ್ತುಡ್ಲ ಫಜರ್ ಆಜಾನ್ ಪಣಿಯರ ಅವಕಾಶ ಉಂಡುಂದು ಸರಿಯಾಯಿನ ಆದೇಶ ಕೊರಡುಂದು ಖಾದರ್ ಒತ್ತಾಯ ಮಲ್ತಿದರು. ಶಾಸಕರು ಯುಟಿ ಖಾದರ್ ಕೊರ್ನ ಭಿನ್ನಾಯ್ತೊನ್ನ ಓಲೆಗ್ ತುರ್ತು ಗುಮನ ಕೊರ್ನ ರಾಜ್ಯ ಸರ್ಕಾರ ಕಾಂಡಿತ ಪೊರ್ತುಡ್ಲ ಆಜಾನ್ಗ್ ಮೈಕ್ ಗಲಸುಲಿಂದ ಪಂತಂಡು ಇಂದಿರ್ದು ಸಾರ್ವಜನಿಕ ವಲಯಡು ಕೆಪ್ಪುಗುಪ್ಪು ದೂರ ಆತಂಡು. ಸಾರ್ವಜನಿಕ ದೇವಸ್ಥಾನದ ಅವ್ವವು ದೇವರಿಗೆ ಸಂದೊಡಾಯಿನ ರೀತಿಡೆ ಪೂಜೆ ನಡಪೋಳು ಕುಕ್ಕೆ ಸುಬ್ರಹ್ಮಣ್ಯಡು ಕ್ರಮ ತತ್ತದ ಪೂಜೆ ನಡಪವನ ಸರಿಯತ್ತಂದು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಹಿತರಕ್ಷಣಾ ವೇದಿಕೆ ಏವ್ರ ತೋಜಾದನು. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಪೂಜದ ವಿಚಾರಡು ಕೆಪ್ಪುಗುಪ್ಪು ಉಂಡಾತಲು ಈ ಬಗೆಟ್ ದೇವಸ್ಥಾನದ ಹಿತರಕ್ಷಣಾ ವೇದಿಕೆ ಸುಬ್ರಹ್ಮಣ್ಯ ಮಠದ ವಿರುದ್ಧ ಏವ್ರ ತೋಜಾದಿರು. ಸಾರ್ವಜನಿಕ ದೇವಸ್ಥಾನದ ಅವ್ವವು ದೇವರಿಗೆ ಸಂದೊಡಾಯಿನ ರೀತಿಡೆ ಪೂಜೆ ನಡಪೋಡು ಅಂತರ್ಯಾಮಿ ಪೂಜೆ ಸರಿಯತ್ತು ಒಂದು ಶೈವ ವೈಷ್ಣವ ಓದಂಡತ್ ಹಿಂದೂ ಒಗ್ಗಟ್ಟದ ವಿಚಾರ ಮಾಧ್ವೇರ್ನ ಬಗೆಟ್ ಎಂಕನ ವಿರೋಧ ಇಜ್ಜಿ ಶಿವಳ್ಳಿ ಬ್ರಾಣ್ಯರ್ನ ಪೈಕಿ 75% ಜನ ಮಾತಾದೇವಿರಿನ ಆರಾಧನೆ ಮಲ್ಪುರು ಆಂಡ ಶಿವಳ್ಳಿಡ್ 125 ಮಾಧ್ವ ಬ್ರಾಣಿರು ಮಾತಾದೇವಿರಿನ ಆರಾಧನೆ ಮಲ್ಪುಜಿರು. ಸುಬ್ರಹ್ಮಣ್ಯುಡು ಎಂಚ ಪೂಜೆ ಮಲ್ಪೊಡುಂದುಂಡು ಅವೇನು ಬುಡ್ದು ಅಕ್ಲಿಗೆ ಬೋಡೈನ ರೀತಿಡು ಪೂಜೆ ನಡತೊಂದುಂಡು ಒಂದೇನು ಸರ್ಕಾರದ ಗೋಮನಕನದ ಮಾತಾ ದೇವಸ್ಥಾನಲೆಡ್ಲ ಎಂಚ ಪೂಜೆ ನಡಪೊಡ ಅಂಚನೆ ಆವಡು ಒಂದು ಹಿತರಕ್ಷಣಾ ವೇದಿಕೆ ದಕ್ಲು ಒತ್ತಾಯ ಮಲ್ತೇರು. ಈಗಾಗಲೇ ಮೊನ್ನೆನ ಕಳೆದ ಹಲವು ದಿನಗಳಿಂದ ಪೂಜಾ ವಿಚಾರದಲ್ಲಿ ಬಂದಂತಹ ಗೊಂದಲಕ್ಕೆ ನಾವು ಈಗ ಪತ್ರಿಕಾ ಹೇಳಿಕೆಯನ್ನ ನೀಡ್ತಾ ಇದ್ದೇವೆ. ಶಿವರಾತ್ರಿ ದಿವಸ ನೀವೆಲ್ಲ ನೋಡಿರ್ಬೋದು, ಗೊಂದಲದ ವಾತಾವರಣವನ್ನು ಸೃಷ್ಟಿ ಮಾಡಿ ಒಂಥರ ಗೊಂದಲದ ವಾತಾವರಣವನ್ನು ಸುಬ್ರಹ್ಮಣ್ಯದಲ್ಲಿ ಸೃಷ್ಟಿ ಮಾಡಿದ್ರು. ಅದಕ್ಕೆ ನಾವೀಗ ಪತ್ರಿಕಾ ಹೇಳಿಕೆಯನ್ನ ಕೊಡ್ತಾ ಇದ್ದೀವಿ. ಸಾರ್ವಜನಿಕ ದೇವಸ್ಥಾನಗಳಲ್ಲಿ ಆಯಾಯ ದೇವರಿಗೆ ಸಲ್ಲಬೇಕಾದ ರೀತಿಯಲ್ಲಿ ಪೂಜೆ ನಡೆಯಬೇಕು. ಅಂತರ್ಯಾಮಿ ಪೂಜೆ ಸಲ್ಲದು. ಇದು ಶೈವ ವೈಷ್ಣವ ವಿವಾದ ಅಲ್ಲ, ಹಿಂದೂ ಏಕತೆಯ ವಿಚಾರವಾಗಿರುತ್ತದೆ. ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಗೆ ಒಳಪಟ್ಟ ಸಾರ್ವಜನಿಕ ದೇವಸ್ಥಾನಗಳಲ್ಲಿ ಆಯಾಯ ದೇವರುಗಳಿಗೆ ಆಯಾಯ ರೀತಿಯಲ್ಲಿ ದೇವರಿಗೆ ಸಲ್ಲಬೇಕಾದ ರೀತಿಯಲ್ಲಿ ಪೂಜೆ ನಡೆಯಬೇಕು. ಪೂಜಾ ಪದ್ಧತಿಯಲ್ಲಿ ದೇವರ ತಾರತಮ್ಯ ಸಲ್ಲದು. ಮಾಧ್ವರ ಬಗ್ಗೆ ನಮ್ಗೇನು ವಿರೋಧವಿಲ್ಲ. ಹಾಗಂತ ಅವರು ನಮ್ಮನ್ನ ಬಿಂಬಿಸ್ತಾರೆ, ನಾವು ದೇವಸ್ಥಾನ ಮಾಧ್ವರ ವಿರೋಧಿಗಳು ಅಂತ. ನಾವು ಯಾವತ್ತೂ ಮಾಧ್ವರನ್ನು ವಿರೋಧಿಸಿಲ್ಲ. ನಾವಿರುವಂತಹ ಒಂದು ಕೇವಲ ಬೆರಳೆಣಿಕೆಯ ಅಷ್ಟು ಜನರನ್ನು ಮಾತ್ರ ನಾವು ಈ ಸಂದರ್ಭದಲ್ಲಿ ವಿರೋಧಿಸುತ್ತೇವೆ. ಯಾವ ಯಾವ ದೇವರಿಗೆ ಯಾವ ಯಾವ ತರದ ಪೂಜೆ ಸಲ್ಲಬೇಕಾ ಆ ತರದ ಪೂಜೆಯನ್ನು ಸಲ್ಲಬೇಕಾದ ವಿಷಯದಲ್ಲಿ ಮಾತ್ರ ನಾವು ಧ್ವನಿ ಎತ್ತಿದ್ದೇವೆ. ಪ್ರಶಾಂತ್ ಭಟ್ ಮಾಣಿಲ, ಶ್ರೀನಾಥ್ ಮೋನಪ್ಪ ಮಾನಾಡು, ಮಹೇಶ್ ಕುಮಾರ್ ಸುದ್ದಿಕೂಟುಡಿತ್ತೇರು. ಕುಡ್ಲ ನಗರ ಕೈತಲ್ದ ಕೋಳೂರು ಸಂಕದ ತೀರ್ಥ ಪಾಲ್ಗೂಣಿ ಸುದೆ ಬರೇಟು ಸುಮಾರು 35-40 ವರ್ಷ ಪ್ರಾಯದ ಆಂಜನ ಪುಣ್ಯ ತೋಜಿದಂಡು ಕರ್ದು ನೀಲಿ ಬಣ್ಣದ ಟೀ ಶರ್ಟ್ ಬೊಕ್ಕ ನೀಲಿ ಬಣ್ಣದ ಜೀನ್ಸ್ ಪ್ಯಾಂಟ್ ಪಾಡ್ದಿತ್ತೇರು. ಈ ಬಗೆಟ್ ಗೆರೆಗಂಡಲ ಗುರುತು ತಿಕ್ಕಂಡ ಪಣಂಬೂರು ಪೊಲೀಸ್ ಸ್ಟೇಷನ್ ಆತಂಡ ಕುಡ್ಲನಗರ ಕಂಟ್ರೋಲ್ ರೂಮ್ಗೂ ತೆರಿಪಾವಡೊಂದು ಪೊಲೀಸರು ಕೇಂಡೊಂದಿರು. ಕುಡ್ಲನಗರದ ಕೋಳೂರು ಸಂಕದ ತೀರ್ಥ ಪಾಲ್ಗೂಣಿ ಸುದೆ ಬರಿಟ್ಟು ಆಂಜಿನ ಪುಣ್ಯ ಒಂಜಿ ತೋಜಿದಂಡು ಪ್ರಾಯ ಸುಮಾರು 35-40 ಮುಟ್ಟಾದಿಪ್ಪು ಕರ್ದು ನೀಲಿ ಟೀ ಶರ್ಟ್ ನೀಲಿ ಬಣ್ಣದ ಜೀನ್ಸ್ ಪ್ಯಾಂಟ್ ಕಪ್ಪು ಬಣ್ಣದ ಬೆಲ್ಟ್ ಉಂಡು. ಬಲಕೈತ ತೋಜವನ ಬಿರೇಲ್ಡ್ ಅಲ್ಯೂಮಿನಿಯಂ ದಂಚ ತೋಜಿನ ರಡ್ಡು ಉಂಡಿಲ ಉಂಡು. ಕಪ್ಪು ಮೇ ಬಣ್ಣ ಗಟ್ಟಿ ಮುಟ್ಟದ ಶರ್ರ ಐನಾಡಿ 5 ಇಂಚ್ ಉಂಡು. ಒಂದು ಏರೆಂದು ಗುತ್ತಾತಜಿ ಪಣಂಬೂರು ಪೊಲೀಸ್ ಸ್ಟೇಷನ್ ಈ ಬಗೆಟ್ ದಾಖಲಾದ ತನಿಖೆ ಸಾಗದಂಡು. ಪುಣತ ಬಗೆಟ್ ಈತ ವಿಷಯಡು ಎರೆಗಾಂಡಲ ಗುರ್ತು ತಿಕ್ಕಂಡ ಅತ್ತಂಡ ಎರಾಂಡಲ ತೋಜಂದೆ ಆದಿತ್ತಂಡ 084 222 ಮೊಬೈಲ್ 94808055 ಅತಂಡ 9480805331 ಫೋನ್ ಮಲ್ತು ವಿಚಾರಿ ಪೋಲಿಂದು ಪಣಂಬೂರು ಪೊಲೀಸ್ ಪ್ರಕಟಣೆ ತಿರಿಪಾದಂಡು. ನಂದಳಿಕೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಸಿರಿಜಾತ್ರೆ ಮಾರ್ಚ್ 28 ನಡಪೆರ ಉಂಡು. ಕೊರೋನಾ ಸೀಕದ ಬಗೆಟ್ ಜಾಗೃತೆ ಪಾಲನೆ ಮಲ್ತೊಂದು ಮಾಸ್ಕ್ದ ಬಗೆಟ್ಲ ಪ್ರಚಾರಗೂ ಜೈದಿರು. ₹20 ಬಿಲೆತ 1 ಸಾರ ಮಾಸ್ಕ್ದ ಪ್ರಚಾರಗೂ ಬುಧವಾರ ದೇವಸ್ಥಾನೋಡು ಚಾಲನೆ ಕೊರಿಯಿರು. ನಂದಳಿಕೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಸಿರಿ ಜಾತ್ರೆ ಮಾರ್ಚ್ 28 ನಡಪೆರ ಉಂಡು. ಸಿರಿಕುಮಾರ ಸೊನ್ನೆ ಗಿಂಡೆ ಅಬ್ಬಗದಾರಗ ಇಂಚ ಮೂಜಿ ತಲೆಮಾರದ ಮಲ್ಲಶಕ್ತಿಲಿನ ಸಾನ್ನಿಧ್ಯದ ನಂದಳಿಕೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಜಾತ್ರೆಗೆ ಅಟ್ಟನೆ ನಡತದೆ. ಕೊರೋನಾ ಸೀಕ ಇತ್ತನೆಲ್ಲ ಸರ್ಕಾರದ ಮಾರ್ಗಸೂಚಿ ಪಾಲನೆ ಮಲ್ತೊಂದು ಜಾತ್ರೆನು ಪೊರ್ಲು ನಡಪಾಯರೆ ಜಾತ್ರೆ ಸಮಿತಿ ತಯಾರು ನಡಪಾದಲು. ಕೊರೋನಾ ತಡೆಪುನ ಮಾಸ್ಕ್ನ ಪ್ರಚಾರವು ಗಲಸದಿರು. ಸಿರಿ ಜಾತ್ರೆದ ದಿನಕ್ಲೇನು ಮಾಸ್ಕ್ ಲೇಡ್ ಪಾಡ್ದಂಡು. ₹20 ಬಿಲೆತ 1 ಸಾರ ಮಾಸ್ಕ್ ಪ್ರಚಾರಗೂ ಬುಧವಾರ ಕ್ಷೇತ್ರೋಡು ಚಾಲನೆ ಕೊರಿಯಿರು. ಗಾಡಿ ಉಂತಾಲೆ ದೂರ ನಂದಳಿಗೆ ಸಿರಿ ಜಾತ್ರೆ ಸರ್. ಮಾಸ್ಕ್ ಉಂಡು
ಡಾಕ್ಯುಮೆಂಟ್ ಪ್ರೂಫ್ ಕ್ಲಿಯರ್ ಉಂಟು ಸರ್. ಯಾನಕ್ಕೆ ಎಣ್ಣಿ ಮಾಸ್ಕೊಂಡು ಮಾಸ್ಕೊಂಡೆ ಮಾಸ್ಕ್ ಇಜ್ಜಿ ಸರ್ ಗಂಧಜಿ ರವಿರಾಜ್ ಸರ್. ಅವಕೊರ್ಲೆ ಹಾಂ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಓಕೆ. ದಕ್ಷಿಣ ಕನ್ನಡ ಜಿಲ್ಲಾ ಜಾತ್ಯತೀತ ಜನತಾ ದಳ ಮಹಿಳಾ ಘಟಕದ ನಿಲೆಟ್ ಮಾರ್ಚ್ 21ಕ್ಕೆ ಕಾಂಡಿಡ್ದು ಮಧ್ಯಾಹ್ನ ಮುಟ್ಟ ಕದ್ರ ಪಾರ್ಕ್ ಲಯನ್ಸ್ ಅಶೋಕ ಸೇವಾ ಭವನಡು ಮಹಿಳಾ ದಿನಾಚರಣೆ ಸಾಮರಸ್ಯ ಸಂಗಮ ದಿವಂದಿರು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಪಾಲ್ದಿತನುವಿರು. ದಕ್ಷಿಣ ಕನ್ನಡ ಜಿಲ್ಲಾ ಜಾತ್ಯತೀತ ಜನತಾದಳ ಮಹಿಳಾ ಘಟಕದ ನಿಲೆಟ್ ಮಾರ್ಚ್ 21 ತಾನಿ ಕಾಂಡೆ ಒರಂಬರಿಡ್ದು ಮಧ್ಯಾಹ್ನ 1 ಮುಟ್ಟ ಕದ್ರಿ ಪಾರ್ಕ್ ಸರ್ಕ್ಯೂಟ್ ಹೌಸ್ ಕೈತಲುಪುನ ಲಯನ್ಸ್ ಅಶೋಕ ಸೇವಾ ಭವನಡು ಮಹಿಳಾ ದಿನಾಚರಣೆ ಸಾಮರಸ್ಯ ಸಂಗಮ ಆಚರಣೆ ಮಾಡ್ತಿದ್ದೀರು. ಆ ಬಗೆಟ್ ಜೆಡಿಎಸ್ ಪುಂಜೋಳಿನ ಘಟಕದ ನಾಯಕರು ಕೂಡದ ಪತ್ರಿಕಾ ಭವನಡು ಗುರುವಾರ ಸುದ್ದಿಕೂಟಡು ವಿವರ ಕುರಿಯರು. ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ, ಜೆಡಿಎಸ್ ಮಹಿಳಾ ಘಟಕದ ರಾಜ್ಯ ಗುರುಕಾರ್ದೆ ಲೀಲಾವತಿ ಆರ್ ಪ್ರಸಾದ್, ಬಿಎಂ ಫಾರೂಕ್, ಮನೋರಮಾ, ಬಿಬಿ ನಿಂಗಯ್ಯ, ಎಸ್ಎಲ್ ಭೋಜೇಗೌಡ ಪಾಲ್ದೆತುನುವಿರು. ಗ್ರಾಮ ಪಂಚಾಯತ್ ಸದಸ್ಯರಿಗೆ ಬೊಕ್ಕ 4 ಜನ ಪೊಂಜು ಸಾಧಕರಿಗೆ ತಮ್ಮನದ ಮರ್ಯಾದೆ ಮಲ್ಪೊಂದು ಮಾಹಿತಿ ಕೊರಿಯರು. ಮಾರ್ಚ್ 21ನೇ ತಾರೀಕಿಗೆ ಕದ್ರಿ ಸರ್ಕಿಟ್ ಹೌಸ್ ಹತ್ತಿರ ಅಶೋಕ್ ಭವನ ಅಲ್ಲಿ ನಡೀತಾ ಇದೆ. ಅದನ್ನು ನಮಗೆ ಸನ್ಮಾನ್ಯ ಎಚ್.ಡಿ. ಕುಮಾರಸ್ವಾಮಿ ಅವರು ಉದ್ಘಾಟಕರಾಗಿ ಮಾಜಿ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಬಹಳ ಖುಷಿಯಿಂದ ಒಪ್ಪಿಕೊಂಡಿದ್ದಾರೆ. ಹಾಗೆ ನಮ್ಮ ಮಹಿಳಾ ಘಟಕದ ರಾಜ್ಯ ಅಧ್ಯಕ್ಷೆ ಶ್ರೀಮತಿ ಲೀಲಾವತಿ ಆರ್ ಪ್ರಸಾದ್, ಮಾಜಿ ಸಚಿವರು, ಅವರು ಸಂತೋಷದಿಂದ ನಮ್ಮ ಪ್ರೋಗ್ರಾಮಿಗೆ ಬರ್ತೇನೆ ಅಂತ ಒಪ್ಪಿಕೊಂಡಿದ್ದಾರೆ. ಅದು ಅಲ್ಲದೆ ಸನ್ಮಾನ್ಯ ನಮ್ಮ ಬಿಎಂ ಫಾರೂಕ್ ಅವರು, ಮಂಗಳೂರಿನ ನಮಗೆ ಪ್ರತಿಭೆ ತರುವಂಥ ಒಂದು MLC ಅವರು, ಹಾಗೆ ಭೋಜೇಗೌಡ ಅವರು ಇಬ್ಬರು ಸಹ ಬಹಳ ಖುಷಿಯಿಂದ ಈ ಫಂಕ್ಷನ್ಗೆ ಬರ್ತಾ ಇದ್ದಾರೆ. ಹಾಗೆ ಬಿಬಿ ಲಿಂಗಯ್ಯ ಅವರು, ಮಾಜಿ ಸಚಿವರು, ಕರ್ನಾಟಕ ಸರ್ಕಾರ, ಹಾಗೆ ನಮ್ಮ ಅಧ್ಯಕ್ಷರು ಮಹಮ್ಮದ್ ಕುನ್ನಿ ಅವರು ಬಹಳ ಸಹಕಾರದಿಂದ ನಮಗೆ ಈ ಒಂದು ಮಹಿಳಾ ಸಮಾವೇಶ ಮಾಡಲಿಕ್ಕೆ ತುಂಬಾ ಸಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ಚೂಡಾಮಣಿ, ವೀಣಾ ಜೈನ್ ಶೆಟ್ಟಿ, ಆರ್ ಶೆಟ್ಟಿ, ಕವಿತಾ, ಸುಕನ್ಯಾ ಸುದ್ದಿ ಕುಟ್ಟುಡಿದ್ದೇರು. ಇತ್ತೆ ಕುಡೂರ ಮುಖ್ಯಾಂಶಗಳು. ಕರಾವಳಿ ಜಿಲ್ಲೆಯಲ್ಲಿ ಹೆಚ್ಚೊಂದು ಪುನಃ ಕೊರೋನಾ ಸೀಕ್. ದಕ್ಷಿಣ ಕನ್ನಡ ಜಿಲ್ಲೆ ರಾಜ್ಯಡು ರಡ್ಡನೇ ಜಿಲ್ಲೆ ಪುನಃ ಪೋಡಿಗೆ. ಮಣಿಪಾಲ MIT ಕ್ಯಾಂಪಸ್ ಕಂಟೈನ್ಮೆಂಟ್ ವಲಯ ಕೊರೋನಾ ರಡ್ಡನೇ ಸೇರೆ ಆಕಂದನಂಚ ಜಾಗೃತಿ ವಹಿಸುಡು ಉಡುಪಿ ಜಿಲ್ಲಾ ಆರೋಗ್ಯಾಧಿಕಾರಿ ಡಾ. ಸುಧೀರ್. ರಾಜ್ಯಡು ಕೈಕಂಜ್ರನ ಪುದರ್ಡ ಅಧಿಕಾರಗೂ ಬತ್ತನ ಕ್ರಿಣ ನಿಜ ಬಣ್ಣ ಪಿದೈ ಬುರ್ದು. ಕೆಂಜಾರ್ ಕಪಿಲ ಗೋಶಾಲೆಗೂ ಭೇಟಿ ಕೊಡ್ದು BA ಮೊಯ್ದೀನ್ ಬಾವ. ಸಾರ್ವಜನಿಕ ದೇವಸ್ಥಾನದೆಡೆ ದೇವರಿಗೆ ಸಂದೊಡಾಯಿನ ರೀತಿಡೆ ಪೂಜೆ ನಡಪೋಡು ಅವೇನು ಬುಡ್ದಾಕ್ಲೆಗೆ ಬೋಡಾಯಿನಂಚ ಪೂಜೆ ಸರಿಯತ್ ವಿರೋಧ ತೋಜಾಯಿನ ಕುಕ್ಕಿ ಸುಬ್ರಹ್ಮಣ್ಯ ದೇವಸ್ಥಾನ ಹಿತರಕ್ಷಣಾ ವೇದಿಕೆ. ಸರ್ಕಾರದ ಕೊರೋನಾ ಮಾರ್ಗಸೂಚಿ ಪಾಲನೆ ಮಲ್ತೊಂದು ನಂದಡಿಕೆ ಸಿರಿ ಜಾತ್ರೆ ಘಟ್ಟಣೆ. ₹20 ಬಿಲೆತ್ತ 1,000 ಮಾಸ್ಕ್ ಪ್ರಚಾರಗೂ ಚಾಲನೆ. ಇಡಗಿನಿತ ನಮ್ಮ ಕುಡ್ಲಾತೋಡು ವಾರ್ತೆಲು ಮುಗಿಂಡು ತನಲಾತು ಸುದ್ದಿ ಬೊಕ್ಕ ಮನರಂಜನೆಗಾದು ತೂವೊಂದಿಪ್ಲೆ ನಮ್ಮ ಕುಡ್ಲ 24x7 ಸೊಲ್ಮೇಲು.